ಏನು ಅಂತ ಸಂಬೋಧಿಸೋಣ. ಹರಸಾಹಸಿಯನ್ನೇ, ಕಲಾ ತಪಸ್ವಿಯನ್ನೇ, ಕಲಾ ಪ್ರೇಮಿಯನ್ನೇ, ಸಾಂಸ್ಕೃತಿಕ ರಾಯಭಾರಿ, ಸಾಂಸ್ಕೃತಿಕ ಸರದಾರ ಎನ್ನೇ, ಅದ್ಭುತ ಸಂಘಟಕ ಅನ್ನೇ, ಕನ್ನಡಿಗ ಜೋಗಿ ಅನ್ನೇ, ನಮ್ಮೆಲ್ಲರ ಆತ್ಮೀಯರು, ಪರಮ ಮಿತ್ರವರ್ಯ HBL ರಾವ್, ಶ್ರೀ HB ಲಕ್ಷ್ಮೀನಾರಾಯಣ ರಾವ್ ಇವರ ಅಣಿ ಅರದನ ಸಿರಿಸಿಂಗಾರ ಭೂತಾರಾಧನೆಯ ಅಣಿ ವೈವಿಧ್ಯ ಮತ್ತು ಬಣ್ಣಗಾರಿಕೆಯನ್ನು ಪರಿಚಯಿಸುವಂತಹ ಒಂದು ಅಪರೂಪದ ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮಕ್ಕೆ ದಕ್ಷಿಣ ಕನ್ನಡಿಗರ ಸಂಘ ಇಂದು ಸಜ್ಜಾಗಿದೆ. ಈ ಸಂಜೆ ಇದನ್ನು ಸಂಭ್ರಮದಿಂದ ಬಿಡುಗಡೆಗೊಳಿಸ್ತಾ ಇದೆ. ಶ್ರೀ HBL ರಾವ್ ಇವರ ಬಗ್ಗೆ, ಇವರ ಕೃತಿಯ ಬಗ್ಗೆ ಒಂದು ಕಿರು ಪರಿಚಯವನ್ನು ನೀಡಲಿದ್ದಾರೆ. ಆನಂದ ಬಳಗದ ಭೃಗುವಾಣಿಯ ಸಂಪಾದಕರು, ಅತ್ಯುತ್ತಮ ವಾಗ್ಮಿ, ಬರಹಗಾರ, ಟೆಕ್ಸಾಕ್ ಕಂಪನಿಯಲ್ಲಿ ಉನ್ನತ ಅಧಿಕಾರಿ ಶ್ರೀ ಸತ್ಯನಾರಾಯಣ ಭಟ್. ಸ್ನೇಹಿತರೆ, ಯಾವ ಕಾರ್ಯಕ್ರಮ ಮಾಡಬೇಕಾದ್ರೂ ಒಂದು ಒಳ್ಳೆ ಮುಹೂರ್ತ ಅಂತ ಇದೆ. ನಿಮ್ಗೆ ಗೊತ್ತಿರಬಹುದು, ಉಪನಯನ ಮಾಡಲಿಕ್ಕೆ, ಗೃಹ ಪ್ರವೇಶ ಮಾಡಲಿಕ್ಕೆ, ಅಕ್ಷಯ ತದಿಗೆ ಬಹಳ ವಿಶೇಷ, ಅಂಗಡಿ ಮುಂಗಟ್ಟು ಓಪನ್ ಮಾಡಲಿಕ್ಕೆ ವಿಜಯದಶಮಿ. ಹಾಗೆ ಈ ಪುಸ್ತಕ ಬಿಡುಗಡೆ ಮಾಡಲಿಕ್ಕೆ ಇವತ್ತು ಬಹಳ ಒಳ್ಳೆಯ ಮುಹೂರ್ತ. ಯಾಕಂದ್ರೆ ಇವತ್ತು ವಿಶ್ವ ಪುಸ್ತಕ ದಿನ ಅಂತ. ವಿಶ್ವ ಪುಸ್ತಕ ದಿನದಂದೇ ಶ್ರೀ HBL ರಾವ್ ಅವರ ಅತ್ಯಂತ ಮೇರು ಕೃತಿ ಇವತ್ತು ಬಿಡುಗಡೆ ಆಗ್ತಾ ಇರೋದು ನಿಜವಾಗಿ ಒಂಥರ ಕಾಕತಾಳೀಯ ನ್ಯಾಯ, ಕೋಇನ್ಸಿಡೆನ್ಸ್. ಈ ಕೃತಿಯ ಪ್ರಧಾನ ಸಂಪಾದಕರಾದ ಶ್ರೀ HBL ರಾವ್ ಅವರು ಬಹುಮುಖ ಪ್ರತಿಭಾವಂತರು. ನಾವು ಸಾಮಾನ್ಯವಾಗಿ ಯಾರನ್ನಾದ್ರೂ ಹೇಳಬೇಕಾದ್ರೆ ಕಾಟಾಚಾರಕ್ಕೆ ಬಹುಮುಖ ಪ್ರತಿಭಾವಂತರು ಅಂತ ಹೇಳ್ತೇವೆ. ಆದರೆ ಇದು ಆ ಅರ್ಥದಲ್ಲಿ, ನಿಜವಾದ ಅರ್ಥದಲ್ಲಿ ಬಹುಮುಖ ಪ್ರತಿಭಾವಂತರು. ಶ್ರೀ ರಾವ್ ಅವರು ಯಕ್ಷಗಾನ ಕ್ಷೇತ್ರದಲ್ಲಿ ಅಪಾರ ಅನುಭವ ಮತ್ತು ಆಸಕ್ತಿ ಇರುವುದರ ಜೊತೆಗೆ ಕನ್ನಡ ಹಾಗೂ ತುಳು ಸಾಹಿತ್ಯ, ಗಮಕ ಸಾಹಿತ್ಯ, ಆಧ್ಯಾತ್ಮಿಕ ಕ್ಷೇತ್ರ ಮಾತ್ರವಲ್ಲದೆ ಸಾಮಾಜಿಕ ಕ್ಷೇತ್ರಕ್ಕೆ ನೀಡಿದ ಹಾಗೂ ನೀಡುತ್ತಾ ಇರುವ ಕೊಡುಗೆಯೂ ಕೂಡ ಅನುಪಮ ಮತ್ತು ಅಪಾರ. ಹಲವಾರು ವಿಭಿನ್ನ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸದಾ ಒಂದಲ್ಲ ಒಂದು ರೀತಿಯ ರಚನಾತ್ಮಕ ಚಟುವಟಿಕೆಯಲ್ಲಿ ನಿರತರಾಗಿರುವ ಶ್ರೀ ರಾವ್ ಈ ಹಿರಿಯ ವಯಸ್ಸಿನಲ್ಲೂ ಅತ್ಯಂತ ಕ್ರಿಯಾಶೀಲ ವ್ಯಕ್ತಿ ಮಾತ್ರವಲ್ಲ, ನಮ್ಮ ಸಮಾಜದ ಒಂದು ಪ್ರಭಾವಿ ಶಕ್ತಿ ಕೂಡ. ನಮ್ಮೂರಿನವರಾದ ಶ್ರೀ ರಾವ್ ಮುಂಬಯಿಯಲ್ಲಿ ದೀರ್ಘ ಅವಧಿಯಿಂದ ವಾಸವಾಗಿದ್ದು ಕನ್ನಡದ ಕಂಪನ್ನು ಹಾಗೂ ಕರ್ನಾಟಕದ ಹಿರಿಮೆಯನ್ನು ಮುಂಬಯಿಯಲ್ಲಿ ಸದಾ ಪ್ರಸರಿಸುತ್ತಾ ಇದ್ದಾರೆ. ಮುಂಬಯಿಯಲ್ಲಿ ಪದವೀಧರ ಯಕ್ಷಗಾನ ಸಮಿತಿ, ಸಾಹಿತ್ಯ ಬಳಗ, ಶಿವಳಿ ಪ್ರತಿಷ್ಠಾನ, ಪ್ರವಚನ ಸಮಿತಿ, ಕರ್ನಾಟಕ ಗಮಕ ಕಲಾ ಪರಿಷತ್ತು ಹೀಗೆ ಹಲವಾರು ಸಂಸ್ಥೆಗಳನ್ನು ಸಂಘಟಿಸಿ ಅದರ ಅಧ್ಯಕ್ಷರಾಗಿ ಬಹಳ ವರ್ಷಗಳಿಂದ ಇವುಗಳನ್ನು ನಡೆಸುತ್ತಾ ಬಂದಿದ್ದಾರೆ. ಕರ್ನಾಟಕ ಯಕ್ಷಗಾನ ಅಕಾಡೆಮಿಗೆ 2009ರಿಂದ 2011ರವರೆಗೆ ಸದಸ್ಯರಾಗಿದ್ದ ಶ್ರೀ ರಾವ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಹಾರಾಷ್ಟ್ರ ಘಟಕದ ಅಧ್ಯಕ್ಷರಾಗಿಯೂ ಸುಮಾರು 15 ವರ್ಷಗಳ ಕಾಲ ಸೇವೆ ಸಲ್ಲಿಸಿರುತ್ತಾರೆ. ತಾವು ನೇತೃತ್ವ ವಹಿಸಿರುವ ಸಂಘ ಸಂಸ್ಥೆಗಳ ಮೂಲಕ ನೂರಾರು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಸಂಯೋಜಿಸಿ ಅತ್ಯುತ್ತಮ ಸಂಘಟನಾ ಚತುರರು ಎನಿಸಿಕೊಂಡಿದ್ದಾರೆ. ಯಕ್ಷಗಾನ ಸಮ್ಮೇಳನ ಅಲ್ಲದೆ ರಾಷ್ಟ್ರೀಯ ಹರಿದಾಸ ಸಾಹಿತ್ಯ ಸಮ್ಮೇಳನ, ಅನುಭವ ಸಾಹಿತ್ಯ ಸಮ್ಮೇಳನ, ತುಳು ಪರ್ವ, ಗಮಕ ಕಲಾ ಸಮ್ಮೇಳನ ಹೀಗೆ ವಿವಿಧ ಕಲಾ ಪ್ರಕಾರಗಳ ಸಮ್ಮೇಳನಗಳನ್ನು ಸಂಯೋಜಿಸಿರುವ ಇವರ ಆಸಕ್ತಿ, ವೈದ್ಯತೆಯನ್ನು ನಾವು ಶ್ಲಾಘಿಸಲಿದ್ದೇವೆ. ಸಾಹಿತ್ಯ ಕ್ಷೇತ್ರದಲ್ಲಿ ಮಾತ್ರವಲ್ಲ, ಶ್ರೀ ರಾವ್ ರವರು ಆಧ್ಯಾತ್ಮಿಕ ಮತ್ತು ವೈದಿಕ ವಿಚಾರಗಳಲ್ಲೂ ಬಹಳಷ್ಟು ಕೆಲಸ ಮಾಡಿದ್ದಾರೆ. ಅನೇಕ ಉಪಯುಕ್ತ ಧ್ವನಿಸುರುಳಿ ಹಾಗೂ ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಜ್ಯೋತಿಷ್ಯ, ವೇದಾಂತ, ಪಾಠಶಾಸ್ತ್ರ, ಸಂಗೀತ, ನೃತ್ಯ, ಪೌರೋಹಿತ್ಯ, ಧಾರ್ಮಿಕ ಹೀಗೆ ವಿವಿಧ ವಿಚಾರಗಳಲ್ಲಿ ಆಸಕ್ತಿ ತಳೆದಿರುವ ಶ್ರೀ ರಾವ್ ತನ್ನ 83ನೇ ವಯಸ್ಸಿನಲ್ಲೂ ಅತ್ಯಂತ ಕ್ರಿಯಾಶೀಲರಾಗಿದ್ದು ಇವರ ಅಮೋಘ ಸಾಧನೆಯನ್ನು ಗುರುತಿಸಿ ಇವರಿಗೆ ಹಲವಾರು ಗೌರವ ಪ್ರಶಸ್ತಿಗಳನ್ನು ಅರಸಿಕೊಂಡು ಬಂದಿವೆ. 1992ರಲ್ಲಿ ಕೇಂದ್ರ ಸರ್ಕಾರದ ಸೇವೆಯಿಂದ ನಿವೃತ್ತಿ ಹೊಂದಿದ ಶ್ರೀ ರಾವ್ ಅನಂತರ ತನ್ನ ಸಮಾಜ ಹಾಗೂ ಸಾಂಸ್ಕೃತಿಕ ಮುಖಿ ಪ್ರವೃತ್ತಿಯನ್ನು ಮತ್ತಷ್ಟು ಹೆಚ್ಚಿಸಿಕೊಂಡು ತನ್ನ ಜೀವನವನ್ನೇ ಈ ಸೇವೆಗೆ ಮುಡಿಪಾಗಿಸಿ ಬಹಳ ಅಪರೂಪದ ವ್ಯಕ್ತಿ ಎನಿಸಿಕೊಂಡಿದ್ದಾರೆ. ಇನ್ನು ಇವತ್ತು ಬಿಡುಗಡೆಯಾಗುತ್ತಾ ಇರುವ ಅಣಿ ಅರತಲ ಸಿರಿ ಸಿಂಗಾರ ಇದರ ಒಂದು ಕಿರು ಪರಿಚಯ. ಸಾಮಾನ್ಯವಾಗಿ ಇಂಥ ಒಂದು ಪುಸ್ತಕ ಬಿಡುಗಡೆ ಮಾಡುವ ಸಂದರ್ಭದಲ್ಲಿ ಅದರ ಪರಿಚಯವನ್ನು ಮಾಡಲಿಕ್ಕೆ ಅಂತ ಹಿರಿಯ ವಿದ್ವಾಂಸರನ್ನು ಅಥವಾ ಪುಸ್ತಕ ವಿಮರ್ಶೆಯಲ್ಲಿ ಸಾಕಷ್ಟು ಅನುಭವವುಳ್ಳ
ಪರಿಣಾಮಗಳನ್ನು ಕರೀತಾರೆ. ಯಾಕಂದ್ರೆ ಒಂದು ಆ ಪುಸ್ತಕ ಪರಿಚಯಕ್ಕೆ ಒಂದು ಜಸ್ಟಿಫಿಕೇಶನ್ ಸಿಗ್ಲಿ ಅಂತ. ನನಗೆ ಅಂತಹ ಒಂದು ಅರ್ಹತೆಯೂ ಇಲ್ಲ, ಯೋಗ್ಯತೆಯೂ ಇಲ್ಲ, ಒಪ್ಪಿಕೊಳ್ತೇನೆ. ಆದರೆ ಒಂದು ಸಾಧಾರಣ ಮಟ್ಟದ ಪುಸ್ತಕ ಪ್ರೇಮಿಯಾಗಿ, ಅಂದ್ರೆ ಒಂದು ಆವರೇಜ್ ರೀಡರ್ ಅಂತ ಹೇಳ್ತೇವಲ್ವಾ, ಅಥವಾ ನಮ್ಮ ನಾಡಿನ ಸಂಸ್ಕೃತಿ ಆಚಾರ ವಿಚಾರಗಳಲ್ಲಿ ಸ್ವಲ್ಪ ಆಸಕ್ತಿ ಮತ್ತು ಶ್ರದ್ಧೆ ಉಳ್ಳವನಾಗಿ ಹೇಳ್ತೇನೆ, ಸಾಮಾನ್ಯ ಮನುಷ್ಯನ ದೃಷ್ಟಿಯಲ್ಲಿ ಇದೊಂದು ಅತ್ಯಮೋಘವಾದ ಪುಸ್ತಕ. ಇಂಗ್ಲಿಷಲ್ಲಿ ಹೇಳಬೇಕಾದ್ರೆ ಎ ಸೂಪರ್ ಬುಕ್, ಎ ಮಾರ್ವಲಸ್, ಎ ಆಫ್ ಕ್ಲಾಸ್. ಇಂದ ಅಣಿ ಹರದಲ ಸಿರಿ ಸಿಂಗಾರ ಶ್ರೀ HPL ರಾವ್ ಅವರ ತಂಡ ಕಳೆದ 2-3 ವರ್ಷಗಳಿಂದ ಮಾಡಿದ ಆಳವಾದ ಅಧ್ಯಯನ, ಗಾಢವಾದ ಸಂಶೋಧನೆ, ವ್ಯಾಪಕವಾದ ತಿರುಗಾಟ, ಅಧ್ಯಯನಶೀಲ ಕಮ್ಮಟ ಇವೆಲ್ಲದರ ಫಲಶ್ರುತಿ ಅಥವಾ ಪ್ರತಿರೂಪ. ಇಂತಹ ಒಂದು ತೂಕದ ಕೃತಿಯನ್ನು, ತೂಕ ಅಂದ್ರೆ ನಿಮ್ಗೆ ಗೊತ್ತಾಗ್ಬೋದು, ಈ ಪುಸ್ತಕದ ಭಾರದ ದೃಷ್ಟಿಯಲ್ಲಿ ಹೇಳ್ತಾ ಇಲ್ಲ ನಾನು, ಭಾರನೂ ಇದೆ. ಯಾಕಂದ್ರೆ ಅದರ ಗುಣಮಟ್ಟ ಮತ್ತು ಬಾಳ್ವಿಕೆ ದೃಷ್ಟಿಯಿಂದ ಸುಮಾರು 400 ಪೇಜ್ ಇದೆ ಸ್ನೇಹಿತರೆ. 400 ಪೇಜ್, ಪ್ರತಿ ಪೇಜ್ 185 GSM ಆರ್ಟ್ ಪೇಪರ್ ಅಲ್ಲಿ ಹಾಕಿದ್ದಾರೆ. ಯಾಕಂದ್ರೆ ಬಾಳ್ವಿಕೆ ಬರಬೇಕು, ಮುಂದಿನ ಪೀಳಿಗೆವರೆಗೆ ಇದು ಉಪಯೋಗ ಆಗಬೇಕು ಅಂತ. ಆ ದೃಷ್ಟಿಯಲ್ಲೂ ಇದು ಭಾರ ಇದೆ. ನಾನು ಹೇಳೋದು ಆ ಭಾರ ಅಲ್ಲ, ಮೌಲ್ಯದ ಭಾರ, ವಿಷಯದ ತೂಕ. ಇಂತಹ ಒಂದು ತೂಕದ ಕೃತಿಯನ್ನು ಅಣಿಗೊಳಿಸಿ ಸಿಂಗರಿಸಿ ದೈವಗಳ ಆರಾಧನೆಯ ಶ್ರದ್ಧೆ ನಂಬಿಕೆಯ ಜೊತೆಗೆ ಹಾಸುಹೊಕ್ಕಾಗಿರುವ ಸುಂದರವಾದ ಕಲಾ ಹಂದರವನ್ನು ನಮಗೆ ದರ್ಶನ ಮಾಡಿಸಿದ ಶ್ರೀ HPL ರಾವ್ ಅವರ ಪ್ರಯತ್ನ ನಿಜವಾಗಿಯೂ ಸ್ತುತ್ಯಾರ್ಹ. ನಮ್ಮ ನಾಡಿನ ಸಾಂಸ್ಕೃತಿಕ ಪರಂಪರೆಯನ್ನು ಮತ್ತು ಶ್ರೀಮಂತಿಕೆಯನ್ನು ಮುಂದಿನ ಪೀಳಿಗೆಗೆ ದಾಟಿಸಿ ಹೊರ ಪ್ರಪಂಚಕ್ಕೂ ಪರಿಚಯಿಸುವ ದೊಡ್ಡ ಕೆಲಸ ಈ ಸಂಪುಟದ ಮೂಲಕ ಆಗಿದೆ. ಇದು ನಾನು ಹೇಳ್ತಾ ಇಲ್ಲ, ಈ ಪುಸ್ತಕದ ಬಗ್ಗೆ ಅನೇಕ ಪತ್ರಿಕೆಗಳು ಪ್ರಕಟಿಸಿರುವಂತಹ ಪ್ರಶಂಸೆಯ ಮಾತುಗಳು. ಈ ಪುಸ್ತಕದ ಪ್ರತಿಯೊಂದು ಪುಟಗಳಲ್ಲೂ ಕೂಡ ಭೂತಾರಾಧನೆಯ ವಿಧಾನಗಳು, ಅಣಿ ಕಟ್ಟುವ ಕೌಶಲತೆ, ಬಣ್ಣಗಾರಿಕೆಯ ಕಲಾವಂತಿಕೆಯ ಬಗ್ಗೆ ಅನೇಕ ಅಪರೂಪದ ಮಾಹಿತಿಗಳನ್ನು ದಾಖಲಿಸಲಾಗಿದೆ. ಹಿರಿಯ ವಿದ್ವಾಂಸರಾದ ಡಾಕ್ಟರ್ ಏರಿಯಾ ಲಕ್ಷ್ಮೀನಾರಾಯಣ ಆಳ್ವ, ಡಾಕ್ಟರ್ UP ಉಪಾಧ್ಯಾಯ, ವಿದ್ಯಾವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯ ಮೊದಲಾದ ಅನೇಕ ಪರಿಣತರು ಭೂತಾರಾಧನೆಯ ಬಗ್ಗೆ ವಿರಾಟ್ ದರ್ಶನವನ್ನು ತಮ್ಮ ವಿದ್ವತ್ಪೂರ್ಣ ಲೇಖನಗಳ ಮೂಲಕ ಈ ಪುಸ್ತಕದಲ್ಲಿ ಮಾಡಿದ್ದಾರೆ. ಭೂತಾರಾಧನೆಯ ಬಗ್ಗೆ ಪ್ರತ್ಯಕ್ಷ ಹಾಗೂ ನೇರ ವಿಷಯ ಸಂಗ್ರಹಣೆಗಾಗಿ ಸುಮಾರು 15 ಜಾನಪದ ಕಲಾವಿದರೊಡನೆ ಸಂವಾದ ಮಾಡಿ ಅವರ ಇದ್ದಲಿಗೆ ಹೋಗಿ ಈ ತಂಡ ಅವರ ಅನುಭವ ಮತ್ತು ವಸ್ತುನಿಷ್ಠ ಅನಿಸಿಕೆಗಳನ್ನು ಕೃತಿಯಲ್ಲಿ ಪ್ರಸ್ತುತಪಡಿಸಲಾಗಿದೆ. ಆ ಪುಸ್ತಕದಲ್ಲಿ ನೋಡಿದ ನಾನು ಅಲ್ಲಿಗೆ ಹೋದಾಗ ಆ ಜಾನಪದ ಕಲಾವಿದರು ಹೇಳಿದ್ರಂತೆ, ಅಣ್ಣೆರೆ ಅಂದ್ರೆ ದುಕ್ಕುಲ ಅಂತ ಹೇಳೋದು ದೊಡ್ಡವರಿಗೆ, ಅಣ್ಣೆರೆ ಎಂಕುಲು ತುಳುನಾಡು ಆವನ್ನ ಕೆಲಸ ನೀವು ದೂರದವರು ಬೊಂಬೈಗೆ ಮತ್ತೊಂದುಲಾರೆ ಇದಕ್ಕೆ ನಮಸ್ಕಾರ ಅಂತ ಹೇಳಿದ್ರಂತೆ. ಅಂದ್ರೆ ತುಳುನಾಡಿನಲ್ಲಿ ಆಗ ಮಾಡದಂತ ಕೆಲಸವನ್ನು ದೂರದ ಮುಂಬೈಯಿಂದ ಬಂದು ನೀವು ಮಾಡಿದ್ದೀರಿ, ನಿಮಗೆ ದೊಡ್ಡ ನಮಸ್ಕಾರ ಅಂತ ಆ ಜಾನಪದ ಕಲಾವಿದರು ಹೇಳಿದಾರಂತೆ. ಇದರಲ್ಲಿ 5 ವಿಭಾಗಗಳಲ್ಲಿ ಫೋಟೋಗ್ರಾಫ್ಸ್ ಇದೆ, 5 ವಿಭಾಗಗಳಲ್ಲಿ ಹಾಕಿದ್ದಾರೆ. ಅಣಿ ಅಂದ್ರೆ ಭೂತಾರಾಧನೆ ಬಗ್ಗೆ ಸ್ವಲ್ಪ ಗೊತ್ತಿದ್ದವರಿಗೆ ಗೊತ್ತಿರ್ಬೋದು, ಗೊತ್ತಿದೆ ಎಲ್ಲರಿಗೂ ಅದು ಅದರ ಪರಿಚಯ ಇದೆ. ಅಣಿ ಮತ್ತು ಕರದಲ ಮತ್ತು ಪದ್ಯ ಅಂದ್ರೆ ಆಭರಣಗಳು, ಸಿರಿ ಸಿಂಗಾರ ಅಂದ್ರೆ ಗರಿಯಲ್ಲಿ ಮಾಡುವಂತಹದ್ದು, ಮತ್ತು ಕಟಿಬೈ ರೂಪ. ಹೀಗೆ ಪುಸ್ತಕದ 5 ವಿಭಾಗಗಳಲ್ಲಿ ಸುಮಾರು 300ಕ್ಕಿಂತಲೂ ಜಾಸ್ತಿ ನೈಜವಾದ ನ್ಯಾಚುರಲ್ ವರ್ಣಚಿತ್ರಗಳ ಮೂಲಕ ಅಣಿಯನ್ನು ತಯಾರಿಸುವ ಕೈಚಳಕ, ಗ್ರಾಮೀಣ ಕಲಾವಂತಿಕೆಯ ವೈಭವ, ಮುಖವರ್ಣಿಕೆಯ ನೈಪುಣ್ಯತೆ, ಪ್ರಸಾದನಾ ಕಲೆ, ಭೂತಾರಾಧನೆ ವಿವಿಧ ವಿನ್ಯಾಸದ ಆಭರಣಗಳು, ತೆಂಗಿನ ಎಳೆ ಗರಿಯಲ್ಲಿ ತಯಾರಿಸುವ ಸಿಂಗಾರದ ಚಿತ್ತಾರ, ಆಕರ್ಷಕ ಮುಖವಾಡ, ಹೀಗೆ ಪ್ರತಿಯೊಂದು ವಿಚಾರಗಳನ್ನು ಕಣ್ಣಿಗೆ ಕಟ್ಟುವಂತೆ ಮುದ್ರಿಸಲಾಗಿದೆ. ಆ ಪುಸ್ತಕ ನೋಡಿದ್ರೆ ಗೊತ್ತಾಗಬಹುದು. ಕೆಲವೊಂದು ಚಿತ್ರಗಳನ್ನು ನೋಡಿದಾಗ ನಮ್ಮಂತ ಮೈ ಕೊಳಕಾಗ್ತದೆ. ಯಾಕಂದ್ರೆ ಆ ಎಕ್ಸ್ಪೀರಿಯನ್ಸ್ ಇದ್ದವರಿಗೆ ಒಂದ್ಸಾರಿ ಒಂದೇ ನಮ್ಗೆ ಗೊತ್ತಿಲ್ಲದ ಒಂಥರ ಭಯ ಭಕ್ತಿ ಬರುತ್ತೆ. ಯಾಕಂದ್ರೆ ಭೂತದ ಮುಖ ನೋಡಿದವರಿಗೆ ಅಂತ ಒಂದು ಅಷ್ಟೊಂದು ರಿಯಲ್ ಪಿಕ್ಚರ್ ಕೊಟ್ಟಿದ್ದಾರೆ. ರಿಯಲ್ ಇಟ್ ಇಸ್ ಮಾರ್ವಲಸ್. ಇಂತಹ ಶ್ರೇಷ್ಠ ಮಟ್ಟದ ಸಂಗ್ರಹ ಯೋಗ್ಯ ಸಂಪುಟವನ್ನು ದಕ್ಷಿಣ ಕನ್ನಡಿಗರ ಸಂಘದ ಆಧಾರ ಸ್ತಂಭವಾಗಿರುವ ದಿವಂಗತ ಡಾಕ್ಟರ್ PJ ಬಾಗಿಲ್ತಾಯ್ ಅವರಿಗೆ HPL ರಾವ್ ಅರ್ಪಣೆ ಮಾಡಿರುವುದು ಮತ್ತೊಂದು ಗಮನಾರ್ಹ ಸಂಗತಿ. ಇದು ಬಹುಶಃ HPL ರಾವ್ ಮತ್ತು ಬಾಗಿಲ್ತಾಯ್ ಅವರಿಗೆ ಇರುವಂತಹ ಬಾಂಧವ್ಯದ ಸಂಕೇತ ಇರಬಹುದು. ಅಣಿಹರದಲ ಸಿರಿ ಸಿಂಗಾರದ ಪ್ರಕಟಣೆಯ ಜವಾಬ್ದಾರಿ ನಿರ್ವಹಿಸಿದ ಮುಂಬಯಿಯ ಸಾಹಿತ್ಯ ಬಳಗದ ಹಾಗೂ ಅವರ ಜೊತೆ ಕೈ ಜೋಡಿಸಿದ ಅನೇಕ ಮಹನೀಯರು ಇಲ್ಲಿ ವೇದಿಕೆಯಲ್ಲಿ ಇರುವ PS ಬಾಗಿಲ್ತಾಯ್ ಅವರು ಸೇರಿಕೊಂಡಿದ್ದಾರೆ. ಅದರಲ್ಲಿ ಅವರ ಉದಾರತೆ ಅಭಿನಂದನೀಯ. ಹಿಂದೆಂದೂ ಕಾಣದ, ಮುಂದೆ ಬಹುಶಃ ಕಷ್ಟ ಸಾಧ್ಯವಾಗಬಹುದಾದ ಈ ಮೇರುಕೃತಿಯ ಪ್ರಧಾನ ಸಂಪಾದಕರು ಮಾತ್ರವಲ್ಲ, ಕಾರಣಪುರುಷರಾದ ಶ್ರೀ HPL ರಾವ್ ಅವರ ಈ ತ್ರಿವಿಕ್ರಮ ಸಾಧನೆಗೆ ನಾವು ತಲೆಬಾಗಿ ನಮಸ್ಕರಿಸಲೇಬೇಕು. ಶ್ರೀ HPL ರಾವ್
ಪುಸ್ತಕದ ಒಂದು ಕಡೆ ದುಂಡಿರಾಜರ ಒಂದು ಚುಟುಕನ್ನು ಪ್ರಸ್ತಾಪಿಸಿದ್ದಾರೆ. ರಾವಣನ ಹೆಂಡತಿ ಮಂಡೋದರಿ ಪುಸ್ತಕವನ್ನು ಕೊಂಡೋದಿರಿ ಅಂದ್ರೆ ಕೊಂಡು ಓದಿರಿ ಅಂತ. ಅಂದ್ರೆ ಈ ಚುಟುಕನ್ನು ಪ್ರಸ್ತಾಪಿಸಿ ಮತ್ತೆ ಬರೆದಿದ್ದಾರೆ, ಕ್ಷಮಿಸಿ, ಗೌರವ ಪ್ರತಿ ಲಭ್ಯವಿಲ್ಲ ಅಂತ. ಯಾಕಂದ್ರೆ ಬಹುಶಃ ಇಂತಹ ಒಂದು ಮಾಣಿಕ್ಯ, ಪುಸ್ತಕದ ಮಾಣಿಕ್ಯ ಕೇವಲ ಆಸಕ್ತಿ ಮತ್ತು ಅರ್ಹತೆ ಉಳ್ಳವರ ಕೈಯಲ್ಲಿ ಮಾತ್ರ ಇರಲಿ ಎಂಬ ಒಂದು ಸೂಚ್ಯ ಇರಾದೆಯಿಂದ ಬಹುಶಃ ಇದನ್ನು ಹಾಕಿದ್ದಾರೆ ಕಾಣಬೇಕು. ಇಂದು ವಿಶ್ವ ಪುಸ್ತಕ ದಿನ. ಈಗಾಗಲೇ ಹೇಳಿದಾಗೆ ಈ ಪರ್ವ ದಿನದಂದು ಬಿಡುಗಡೆಯಾದ ಅಣಿ ಅರತಲ ಸಿರಿ ಸಿಂಗಾರ ನಮ್ಮಲ್ಲಿ ಕೆಲವರ ಮನೆಯಲ್ಲಾದರೂ ಸಿಂಗರಿಸಲಿ, ತನ್ಮೂಲಕ ನಮ್ಮ ಸಾಂಸ್ಕೃತಿಕ ಸಿರಿವಂತಿಕೆ ಮತ್ತಷ್ಟು ವೃದ್ಧಿಸಲಿ ಎಂದೇ ನಮ್ಮೆಲ್ಲರ ಹಾರೈಕೆ, ಅಭಿಲಾಷೆ. ನಮಸ್ಕಾರ. ಶ್ರೀ ಸತ್ಯನಾರಾಯಣ್ ಭಟ್ ಇವರ ವಾಕ್ಚಾತುರ್ಯದ ಬಗ್ಗೆ, ಮಾಹಿತಿ ಸಂಗ್ರಹದ ಚಾತುರ್ಯದ ಬಗ್ಗೆ, ವಿಶ್ವ ಪುಸ್ತಕ ದಿನ ಅಂತ ನಮ್ಮೆಲ್ಲರಿಗೂ ನೆನಪಿಸಿದ ಆ ಚಾತುರ್ಯಕ್ಕೆ ಮತ್ತೊಮ್ಮೆ ಭೇಷ್ ಅಂತ ಹೇಳಿ ಅವರಿಗೆ ನಮ್ಮ ಅಭಿನಂದನೆಯನ್ನು ಸಲ್ಲಿಸೋಣ. ಇದೀಗ ಅತ್ಯಂತ ಸಂಭ್ರಮದ ಗಳಿಗೆ ಅಣಿ ಅರದಲ ಸಿರಿ ಸಿಂಗಾರ ಪುಸ್ತಕದ ಬಿಡುಗಡೆ. ಶ್ರೀ HBL ರಾವ್ ಇವರ ಅಪೂರ್ವ ಕೃತಿ, ಮೇರು ಕೃತಿ ಅಣಿ ಅರದಲ ಸಿರಿ ಸಿಂಗಾರ ಪುಸ್ತಕದ ಬಿಡುಗಡೆ. ದಯವಿಟ್ಟು ಸನ್ಮಾನ್ಯ ಲೋಕಾಯುಕ್ತರು ಶ್ರೀ ಪೆರೋಡಿ ವಿಶ್ವನಾಥ ಶೆಟ್ಟಿ ಇವರು ನಡೆಸ್ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಆತ್ಮೀಯರೇ, ಜೋರಾಗಿ ಕರತಾಡನ ಮಾಡಿ ಬಿಡುಗಡೆಯ ಸಂಭ್ರಮದಲ್ಲಿ ಪಾಲ್ಗೊಳ್ಳೋಣ. ಅಣಿ ಅರದಲ ಸಿರಿ ಸಿಂಗಾರ ಅಪರೂಪದ ಪುಸ್ತಕ. ದಕ್ಷಿಣ ಕನ್ನಡಿಗರ ಸಂಘದ ಯುಗಾದಿ ಸಂಭ್ರಮ 2017 ಈ ದಿನದಂದು ಹಿರಿಯರಾದ ಶ್ರೀ HBL ರಾವ್, HB ಲಕ್ಷ್ಮೀನಾರಾಯಣ ರಾವ್ ಅವರಿಗೆ ನಮ್ಮ ಅಭಿನಂದನೆಗಳು. ದಕ್ಷಿಣ ಕನ್ನಡಿಗರ ಸಂಘ ಅತ್ಯಂತ ಗೌರವದಿಂದ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದೆ. ಇದೀಗ ಅಣಿ ಅರದಲ ಸಿರಿ ಸಿಂಗಾರ ಪುಸ್ತಕ ಬಿಡುಗಡೆಗೊಂಡಿದೆ. ಹಾಗೆ ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡಿಗರ ಸಂಘದ ಅಧ್ಯಕ್ಷರಾದ ಶ್ರೀ ಬಾ ರಾಮಚಂದ್ರ ಉಪಾಧ್ಯಾಯರು ಶ್ರೀ HBL ರಾವ್ ಇವರನ್ನ ಗೌರವಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಈಗ ಶ್ರೀ HBL ರಾವ್ ಅವರಿಗೆ ಅರ್ಪಿಸುವಂತಹ ಸನ್ಮಾನ ಪತ್ರವನ್ನು ನಾನು ಓದಲಿಕ್ಕಿದ್ದೇನೆ. ದಕ್ಷಿಣ ಕನ್ನಡಿಗರ ಸಂಘ ರಿಜಿಸ್ಟರ್ಡ್, ಹೋಟೆಲ್ ಅಜಂತಾ ಆವರಣ, 22A ಮಹಾತ್ಮ ಗಾಂಧಿ ರಸ್ತೆ, ಬೆಂಗಳೂರು 560001. ಬೆಂಗಳೂರಿನ ಕನ್ನಡ ಭವನದ ನಯನ ಸಭಾಂಗಣದಲ್ಲಿ ದಿನಾಂಕ 23/4/2017 ನಡೆದ ಯುಗಾದಿ ಸಂಭ್ರಮ ಸಮಾರಂಭದ ಸಂದರ್ಭದಲ್ಲಿ ಯಕ್ಷಗಾನ, ಸಾಹಿತ್ಯ ಮತ್ತು ಅಧ್ಯಾತ್ಮ ಕ್ಷೇತ್ರದಲ್ಲಿ ಅನುಪಮ ಸೇವೆ ಸಲ್ಲಿಸುತ್ತಿರುವ ಹಿರಿಯ ವಿದ್ವಾಂಸರಾದ ಶ್ರೀ HBL ರಾವ್ ಇವರಿಗೆ ಗೌರವ, ಅಭಿಮಾನ ಮತ್ತು ಅಭಿನಂದನಾಪೂರ್ವಕವಾಗಿ ನೀಡಿರುವ ಸನ್ಮಾನ ಪತ್ರ. ಸನ್ಮಾನ್ಯರೇ, ಬಹುಮುಖ ಪ್ರತಿಭಾವಂತರಾದ ತಾವು ಯಕ್ಷಗಾನ, ಕನ್ನಡ ಹಾಗೂ ತುಳು ಸಾಹಿತ್ಯ, ಗಮಕ ಸಾಹಿತ್ಯ, ಆಧ್ಯಾತ್ಮ ಕ್ಷೇತ್ರ ಮಾತ್ರವಲ್ಲದೆ ಸಾಮಾಜಿಕ ಕ್ಷೇತ್ರಕ್ಕೆ ನೀಡಿದ ಹಾಗೂ ನೀಡುತ್ತಿರುವ ಕೊಡುಗೆ ಅಪಾರ. ಹಲವಾರು ವಿಭಿನ್ನ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ವೈವಿಧ್ಯಮಯ ರಚನಾತ್ಮಕ ಚಟುವಟಿಕೆಗಳಲ್ಲಿ ಸದಾ ನಿರತರಾಗಿರುವ ತಮ್ಮ ಕ್ರಿಯಾಶೀಲತೆ ಎಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ. ಮೂಲತಃ ದಕ್ಷಿಣ ಕನ್ನಡಿಗರಾದ ತಾವು ಮುಂಬಯಿಯಲ್ಲಿ ನೆಲೆಸಿ ಕನ್ನಡದ ಕಂಪನ್ನು ಹಾಗೂ ಕರ್ನಾಟಕದ ಹಿರಿಮೆಯನ್ನು ಅಲ್ಲಿ ಸದಾ ಪ್ರಸರಿಸುತ್ತಿರುವ ರಾಜ್ಯದ ಸಾಂಸ್ಕೃತಿಕ ರಾಯಭಾರಿ ಎನ್ನಲೇಬೇಕು. ಮುಂಬಯಿಯಲ್ಲಿ ಹಲವಾರು ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿ ಪೋಷಿಸುತ್ತಿರುವ ತಮ್ಮ ಸಂಘಟನಾ ಚತುರತೆ ಮೆಚ್ಚಲೇಬೇಕು. ಮುಂಬಯಿಯಲ್ಲಿ ಇದುವರೆಗೆ 15 ಯಕ್ಷಗಾನ ಸಾಹಿತ್ಯ ಸಮ್ಮೇಳನಗಳನ್ನು ಸಂಯೋಜಿಸಿರುವುದು ಮಾತ್ರವಲ್ಲ, 26 ಯಕ್ಷಗಾನ ಪ್ರಸಂಗಗಳ ಸಂಪುಟಗಳನ್ನು ಹೊರತಂದಿರುವುದು ತಮಗೆ ಯಕ್ಷಗಾನದ ಮೇಲಿರುವ ಉತ್ಕಟ ಆಸಕ್ತಿ ಮತ್ತು ಅಭಿಮಾನಕ್ಕೆ ನಿದರ್ಶನ. ಸಾಹಿತ್ಯ ಕ್ಷೇತ್ರವಲ್ಲದೆ ಆಧ್ಯಾತ್ಮಿಕ ಮತ್ತು ವೈದಿಕ ವಿಚಾರಗಳಿಗೆ ಸಂಬಂಧಿಸಿದ ಅನೇಕ ಪುಸ್ತಕ ಮತ್ತು ಧ್ವನಿ ಸುರುಳಿಗಳನ್ನು ಪ್ರಕಟಿಸಿರುವ ತಮ್ಮ ಕಾರ್ಯ ಶ್ಲಾಘನೀಯ. ತಮ್ಮ ಅಮೋಘವಾದ ಹಾಗೂ ವೈವಿಧ್ಯಮಯ ಸಾಧನೆಯನ್ನು ಗುರುತಿಸಿ ವಿಶ್ವೇಶ್ವರಯ್ಯ ಪ್ರಶಸ್ತಿ, ಸಮಾಜ ರತ್ನ ಪ್ರಶಸ್ತಿ ಮೊದಲಾದ ಅನೇಕ ಪ್ರತಿಷ್ಠಿತ ಗೌರವಗಳು ಲಭಿಸಿರುವುದು ಅಭಿನಂದನೀಯ. ತಮ್ಮ ಪ್ರಧಾನ ಸಂಪಾದಕತ್ವದಲ್ಲಿ ಇತ್ತೀಚೆಗೆ ಹೊರಬಂದಿರುವ ಅಣಿ ಅರ್ದಲ ಸಿರಿ ಸಿಂಗಾರ ಎಂಬ ಮೇರು ಕೃತಿ ತಮ್ಮ ಸಾಧನೆಗಳಿಗೆ ಕಿರೀಟಪ್ರಾಯದಂತಿದೆ. ಈ ಅಮೋಘವಾದ ಅಪರೂಪದ ಕೃತಿಯು ನಮ್ಮ ಸಂಘದ ಆಶ್ರಯದಲ್ಲಿ ಲೋಕಾರ್ಪಣೆಯಾಗುತ್ತಿರುವುದು ನಮ್ಮೆಲ್ಲರ ಸುಯೋಗ. ಭಗವಂತ ತಮಗೆ ಇನ್ನಷ್ಟು ಶಕ್ತಿ, ಸಾಮರ್ಥ್ಯ, ಆರೋಗ್ಯಪೂರ್ಣ ಆಯುಷ್ಯವನ್ನು ನೀಡಲಿ. ತಮ್ಮಿಂದ ಸಮಾಜ ಮತ್ತು ಸಾಹಿತ್ಯ ಕ್ಷೇತ್ರಕ್ಕೆ ಮತ್ತಷ್ಟು ಕೊಡುಗೆ ಲಭಿಸುವಂತಾಗಲಿ ಎಂದು ಹಾರೈಸಿ ಆದರ ಹಾಗೂ ಅಭಿಮಾನಪೂರ್ವಕವಾಗಿ ಸನ್ಮಾನಿಸುತ್ತಿದ್ದೇವೆ. ಅಧ್ಯಕ್ಷರು ರಾಮಚಂದ್ರ ಉಪಾಧ್ಯಾಯ, ಪ್ರಧಾನ ಕಾರ್ಯದರ್ಶಿ ವೈ ಜಯಂತ್ ರಾವ್ ಹಾಗೂ ಕಾರ್ಯಕಾರಿ ಸಮಿತಿಯ ಸದಸ್ಯರು.
ನೀರೆರೆದು ಪೋಷಿಸ್ತಾ ಇರುವಂತಹ ಶ್ರೀ HBL ರಾವ್, ಶ್ರೀ HP ಲಕ್ಷ್ಮೀನಾರಾಯಣ ರಾವ್ ತಮ್ಮನ್ನು ಸಭೆಯನ್ನು ಉದ್ದೇಶಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅತ್ಯಂತ ಖುಷಿ ಕೊಟ್ಟದ್ದು ಮತ್ತು ನಮ್ಮ ತುಳುನಾಡಿನ ಸಂಸ್ಕೃತಿಯನ್ನು ಉಳಿಸುವಲ್ಲಿ ಬೆಳೆಸುವಲ್ಲಿ ನೀವೆಲ್ಲ ಎಷ್ಟು ಮುಂದುವರೆದಿರಿ ಎಂಬುದಕ್ಕೆ ಸೋದರಿ ಇವತ್ತು ಮಾಡಿದ ಒಂದು ಪ್ರಾರ್ಥನೆ ಸಾಕು. ಆನುಬೃಂದ್ರ ಕಥವೋ ಎಂತ ವಿಶ್ವತಃ ಲೆಟ್ ದ ನೋಬಲ್ ಥಾಟ್ಸ್ ಕಮ್ ಟು ಅಸ್ ಫ್ರಮ್ ಎವ್ರಿ ಡೈರೆಕ್ಷನ್. ನಾವು ರಾಜಕಾರಣಿಗಳಿಂದ ನೀತಿಯ ಪಾಠ ಕಲಿಯುವ ಅಗತ್ಯ ಇಲ್ಲ. ನಮಗೆ ಬೇಕಾದಷ್ಟು ಇಂತಹ ವಿಷಯಗಳು ನಮ್ಮ ಸಂಸ್ಕಾರದಲ್ಲಿ, ನಮ್ಮ ಪುರಾಣಗಳಲ್ಲಿ, ನಮ್ಮ ಉಪನಿಷತ್ನಲ್ಲಿ ಇದ್ದೇವೆ. ಇಂಥ ಒಂದು ವಿಶೇಷ ಕಾಳಜಿ ವಹಿಸಿದಂಥ ಸೋದರಿಗೆ ನನ್ನ ಕೃತಜ್ಞತೆಗಳು. ಹಿಂದಿನ ಋಷಿಗಳು ಅವರು ಬುದ್ಧಿಜೀವಿಗಳಲ್ಲ, ಬುದ್ಧಿವಂತರಾಗಿದ್ದರು. ಆದ್ದರಿಂದಲೇ ಅವರು ಸಭೆಯಲ್ಲಿ ಎಲ್ಲರ ಹೆಸರು ಹೇಳುತ್ತಿದ್ದಿಲ್ಲ, ಕೆಲವನ್ನು ಮಾತ್ರ ಹೇಳ್ತಾ ಇದ್ರು. ಅದರಲ್ಲಿ ನಮೋ ಮಹದ್ಭ್ಯೂ, ನಮ್ಮ ಅರ್ಧಕೇಭ್ಯೂ, ನಮ್ಮ ಯುವಭ್ಯೂ, ನಮ್ಮ ಆಸಿನೇಭ್ಯ, ಇದರಲ್ಲಿ ಎಲ್ಲರೂ ಬಂದರು. ಅದರಿಂದ ಎಲ್ಲರೂ ಬಂದಾಗ ಮಹಾತ್ಮ್ಯದಿಂದ ಹೇಳುವಾಗ ನ್ಯಾಯಮೂರ್ತಿಗಳು ಕೂತ್ಕೊಂಡಿದ್ದಾರೆ, ಅರ್ಭಕರು ಮತ್ತು ಪ್ರತತ್ವ ಜ್ಞಾನಿಗಳು ನೀವಿದ್ದೀರಿ. ಆದ್ದರಿಂದ ನಿಮ್ಮೆಲ್ಲರನ್ನು ಒಟ್ಟುಗೂಡಿಸಿ ನಾನು ನನ್ನ ನಮನವನ್ನು ಸಲ್ಲಿಸುತ್ತೇನೆ. ಇನ್ನು ಈ ವಿಷಯದಲ್ಲಿ 2 ಅಂಶವನ್ನು ಮಾತ್ರ ನಾನು ಹೇಳಲು ಇಷ್ಟಪಡುತ್ತೇನೆ, 2 ಅಥವಾ 3. ಮತ್ತೊಂದು ಸನ್ಮಾನ್ಯ ಶಾಸಕರು ಬಂದಿರುವುದರಿಂದ ಈ ಪುಸ್ತಕವನ್ನು ಬಾಕಿಲ್ ತಾಯಿಗೆ ನಾವು ಅರ್ಪಣೆ ಮಾಡಿದ್ದೇವೆ. ನಮ್ಮ ಕುಟುಂಬದ ಜ್ಯೇಷ್ಠರು ಮತ್ತು ಶ್ರೇಷ್ಠರು ಅವರಾಗಿದ್ದಾರೆ. ಅವರು ನಿವೃತ್ತಿಯಾಗುವವರೆಗೆ ಬಾಯಲ್ಲಿ ಮಾತಾಡಲಿಲ್ಲ, ಕೈಯಲ್ಲೇ ಮಾತಾಡಿ. ಭೂಗತ ಜಗತ್ತಿಗೆ ಅವರು ಸಿಂಹ ಸ್ವಪ್ನವಾಗಿದ್ದರು. ಅವರು ಮಾಡಿದಂಥ ಲೋಕ ಉಪಯೋಗಿ ಕಾರ್ಯಗಳು ಅದನ್ನು ಹೇಳಿ ಮುಗಿಸಲಿಕ್ಕೆ ಸಾಧ್ಯ ಇಲ್ಲ. ನಾನು ಕೂಡ ಅದೇ ವಂಶದಲ್ಲಿ ಹುಟ್ಟಿದವ. ಅವರು ಬಾಕಿಲ್ ತಾಯಿ ಅಂತ ಹೆಸರಿಟ್ಟುಕೊಂಡ್ರೆ ನಾನು ಬಿ ಅಂತ ಹೆಸರು ಕೊಟ್ಟಿದ್ದೇನೆ ಅಷ್ಟೇ. ನನ್ನನ್ನು ಬಹಳ ಪ್ರೀತಿಯಿಂದ ಈ ಪೊಲೀಸ್ ಕತೆ ಗೊತ್ತುಂಟಲ್ಲ, ಪಟ್ಟಿಂಗ್ ಅಂತ ಕರೀತಿದ್ರು. ಯಾಕೆಂದರೆ ನಾನು ಏನು ಮಾಡ್ತೇನೆ ಕೆಲವರಿಗೆ ಹಿಡಿಸೋದಿಲ್ಲ, ಆದರೆ ಹೇಳಲಿಕ್ಕೆ ಆಗೋದಿಲ್ಲ. ನಾವೊಂದು ಜನಾಂಗೀಯ ಅಧ್ಯಯನದ ಕುರಿತು, ಶಿವಳ್ಳಿ ಬ್ರಾಹ್ಮಣರ ಕುರಿತು 2 ವಾಲಿಬಾನ್ ಮಾಡುವಂಥ ಉದ್ದೇಶಿಸಿದಾಗ 1ನೇ ವಾಲಿಬಾನ್ ಮಾಡುವಾಗ ಅದರಲ್ಲಿ ಕನಕನ ಕಿಂಡಿಯ ಪರವಾಗಿ ಸ್ವಾಮಿಗಳಿಗೂ ನಮಗೂ ಸ್ವಲ್ಪ ಅಭಿಪ್ರಾಯ ಭೇದವಾಯಿತು. ಅಂದರೆ ಕನಕನು ತಿರುಗಿದ್ದನ್ನು ಒಪ್ಪಬೇಕು ಅಂತ ಕೃಷ್ಣನು ತಿರುಗಿದ್ದನ್ನು ನಾನು ಒಪ್ಪಲಿಲ್ಲ. ಅದನ್ನು ಹಾಗೆ ಪುಸ್ತಕದಲ್ಲಿ ಬರ್ತೇನೆ. ಅದು ಅವರಿಗೆ ಸರಿ ತೋರಲಿಲ್ಲ. ಹೇಳಿದ್ರು ನಾನು ಇದಕ್ಕೆ ಸಹಾಯ ಮಾಡೋದಿಲ್ಲ ಅಂತ, ಬೇಡ ಅಂತ ಹೇಳಿದೆ. ಕಡೆಗೆ ಬನ್ನಂಜೆ ಗೋವಿಂದಾಚಾರ್ಯ ಲೇಖನವನ್ನು ಅವರಿಗೆ ಕಳಿಸಿದಾಗ ಬನ್ನಂಜೆಯವರಿಗೆ ಹೇಳಿದರು, ಇದು ಒಳ್ಳೆಯ ಲೇಖನ, ಮುದ್ರಣ ಮಾಡಿ ಅಂತ. ಅದನ್ನು ಮುದ್ರಣ ಮಾಡಿತ್ತು. ಅನಂತರ ಪುಸ್ತಕ ಹೋಗುವಾಗ ನಿಲ್ಬೇಕು, ಅವರಿಗೆ ಕೂತ್ಕೊಂಡ್ರೆ ಏನೂ ಆಗೋದಿಲ್ಲ, ಆದರೆ ಒಂದು ಶಿಷ್ಟಾಚಾರ. ಪಟ್ಟಿಗೆ ಕೊಡು ಅಂತ ಹೇಳಿದ್ರು. ಆಯಿತು, ಈ ಪುಸ್ತಕವನ್ನು ಒಳ್ಳೆಯ ರೀತಿಯಲ್ಲಿ ನೀವು ಮಾಡಿದೆ. ಸೆಂಟಿಮೆಂಟ್ ಆ್ಯಂಡ್ ಹಿಸ್ಟ್ರಿ ಶುಡ್ ನಾಟ್ ಗೋ ಟುಗೆದರ್. ಇದು ಬಾಕಿಲ್ ತಾಯಿರ ಮಾತು. ಮಠದ ಪರವಾಗಿ, ಸ್ವಾಮಿಗಳ ಪರವಾಗಿ ಅಷ್ಟು ನಿಷ್ಠೆ, ಗೌರವ ಇದ್ದ ಬಾಕಿಲ್ ತಾಯರು ಸೆಂಟಿಮೆಂಟ್ ಆ್ಯಂಡ್ ಹಿಸ್ಟ್ರಿ ಶುಡ್ ನಾಟ್ ಗೋ ಟುಗೆದರ್ ಅನ್ನಂತ ಹೇಳಿದ್ರು. ಇನ್ನೊಂದು ಪುಸ್ತಕವನ್ನು ನೀನು ಮಾಡು, ಆದರೆ ನಮ್ಮ ಮಠಾಧಿಪತಿಗಳ ಪರವಾಗಿ ನೀನು ಕೈ ಹಾಕಬೇಡ, ಅವರು ದೂರದಲ್ಲಿ ಇರಲಿದ್ದಾರೆ. ಈ ಭಾವನೆ ನನ್ನನ್ನು ಈ ಕ್ಷೇತ್ರದಲ್ಲಿ ಮತ್ತಷ್ಟು ಕೆಲಸ ಮಾಡುವಂತೆ ಪ್ರೇರಣೆ ಮಾಡಿತ್ತು. ಎರಡನೇದಾಗಿ ಈ ಅಣಿಯಾರದಾಳ ಮತ್ತು ಸಿರಿಸಿಂಗಾರದ ಕುರಿತು ನಾವು ಮುಂಬೈಯಲ್ಲಿ ತುಳುಪರ್ವವನ್ನು ಮಾಡುವಾಗ, ಅಂದರೆ ಪ್ರಥಮವಾಗಿ ತುಳುಪರ್ವವನ್ನು ಮಾಡಿದ್ದು ಈ ಸಾಹಿತ್ಯ ಬಳಕದ 22 ವರ್ಷದಿಂದ ಸತತವಾಗಿ ಮಾಡ್ತಾ ಇದ್ದೇವೆ, 23ನೇ ವರ್ಷ. ಈ ತುಳು ಪರ್ವವನ್ನು ಮಾಡುವಾಗ ಊರಿನ ಕೆಲವು ಕಲಾವಿದರನ್ನು ಕಳಿಸಿದ್ದೇವೆ. ಅವರು ಬಂದವರು ಭೂತರ ವೇಷ ಮಾಡಲಿಕ್ಕೆ ಅಥವಾ ಮುಖವರ್ಣಿಕೆ ಮಾಡಲಿಕ್ಕೆ ಒಪ್ಪಲಿಲ್ಲ. ಆವತ್ತು ನಿರ್ಣಯ ಮಾಡಿದೆ ಇದನ್ನು ಮಾಡಬೇಕು ಅಂತ. ಹಾಗಾಗಿ MGM ಕಾಲೇಜಿನ ನವೀನ ರವೀಂದ್ರ ಕಲಾಕ್ಷೇತ್ರದಲ್ಲಿ 4 ದಿವಸದ ಕಮ್ಮಟವನ್ನು ಮಾಡಿದೆವು. ಆಗ ಬಹಳಷ್ಟು ನಮಗೆ ಅಡಚಣೆಗಳು ಬಂತು. ಈ ದೈವಾರಾಧಕರು ಒಟ್ಟಾಗಿ ಇದನ್ನು ಆಗದಂತೆ ಮಾಡಿದರು. ಆಗ
ನಮ್ಮ ಆತ್ಮೀಯ ಸ್ನೇಹಿತರು ಡಾಕ್ಟರ್ ಮುದ್ದುಮೋಹನ್ ಡಿಸ್ಟಿಕ್ ಕಲೆಕ್ಟರ್ ಆಗಿದ್ದರು. ಅವ್ರ ಹತ್ರ ಹೇಳಿದರೆ, ಸರ್ ನೀವು ಬರಬೇಕು, ಆಯಿತು ಅಂತ ಹೇಳಿದರು. ಅನಂತರ ನಮ್ಮಟ ಆಗುವ ದಿವಸ ಎಲ್ಲೆಲ್ಲ ಒಟ್ಟಾಗಿ ಇದನ್ನು ಮಾಡಲಿಕ್ಕೆ ಬಿಡುವುದಿಲ್ಲ ಎನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿದ್ದರು. ಹಾಗೆ ಹೇಳಿದೆ, ನಾನೀಗ ಅರ್ಧ ಗಂಟೆಯಲ್ಲಿ 6 ಪೊಲೀಸನ್ನು ತರಿಸ್ತೇನೆ, ನೀವು ಮಾಡ್ತಿದ್ರು ಅಂತ ಕೇಳುವಾಗ ಒಪ್ಪಿದರು. ಮರುದಿವಸ ಇವರೆಲ್ಲರೂ ಒಟ್ಟಾಗಿ ನಮ್ಮ ಮೊಮ್ಮಕ್ಕಳು ನೋಡುವಂಥ ಅಥವಾ ಮಕ್ಕಳು ನೋಡುವಂಥ ಕೆಲಸವನ್ನು ಮಾಡಿದ್ದೀರಿ. ನಮಗೆ ಸಾಧಾರಣ ಒಂದು 10-20 ಟನ್ ಬೆಳ್ಳಿಯ ವಸ್ತುಗಳು ಬಂದಿತ್ತು. ಇದನ್ನು ನೀವು ಬಳಸಬೇಕು ಅಂತ ಹೇಳಿ ಈ ಕಮ್ಮಟವನ್ನು ಪೂರ್ಣ ಮಾಡಲಿಕ್ಕೆ ಬೇಕು. ಈ ಕಮ್ಮಟದಲ್ಲಿ ಏನೆಲ್ಲ ದಾಖಲಾತಿ ಆಗಿದೆ, ಸುಮಾರು 60 ಜನ ಪಂಬದ, ಪರವ ಮತ್ತು ನಾಲ್ಕೆಯವರು ಇದರಲ್ಲಿ ಭಾಗವಹಿಸಿದ್ದರು. ನಾವು ಯಾವ ಸಾಹಿತ್ಯವನ್ನು ಇಂಟರ್ವ್ಯೂ ಮಾಡಲಿಕ್ಕೆ ಬಿಡಲಿಲ್ಲ, ಯಾಕೆಂದರೆ ಅವರ ಅನುಭವ ನಮಗೆ ಬೇಕಾದಲ್ಲದೆ ಸಾಹಿತಿಗಳ ಅನುಭವ ನಮಗೆ ಬೇಕಾದಿಲ್ಲ, ಅದು ಬೇಕಾದಷ್ಟು ಸಿಗ್ತದೆ. ಆ ಪುಸ್ತಕದ ನಂತರ ಒಂದು 1.5 ವರ್ಷ ನಮಗೆ ಕಾರ್ಯಕ್ಕೆ ಅವಕಾಶ ಬೇಕಾಯಿತು ಆ ಪ್ರತಿರೂಪದಲ್ಲಿ ತರುವುದಕ್ಕೆ. ಇದು ಸಾಧಾರಣ 6 ತಿಂಗಳಲ್ಲಿ ಇದರ ಹಿಂದೆ ಬಿದ್ದು ಈ ಅಣಿಯರದ ಸಿರಿಸಿಂಗಾರ ಪುಸ್ತಕ ಈ ಭವ್ಯ ರೂಪವನ್ನು ತಾಯಿತು. ಇದರಲ್ಲಿ ಹಲವಾರು ವಿಷಯಗಳು ಇದ್ದರೂ ಕೂಡ ಈ ರೀತಿಯಲ್ಲಿ ಅಣಿಯರದಾಳ ಸಿರಿಸಿಂಗಾರ ಎನ್ನುವಂಥ ಕೃತಿ ಇವತ್ತು ಇಲ್ಲಿ ಬಿಡುಗಡೆ ಆಯಿತು. ಅದರಲ್ಲಿ ಕೂಡ ಇದು ವಿಶ್ವ ಪುಸ್ತಕ ದಿನಾಚರಣೆ. ಬಿಡುಗಡೆ ಮಾಡುವವರು ವಿಶ್ವನಾಥ್ ಶೆಟ್ಟಿ. ಇದೊಂದು ಯೋಗ ಎಂದು ವಿಶ್ವನಾಥ್ ಶೆಟ್ಟಿಯರ ಬದಿಯಲ್ಲಿ ಕೂತ್ಕೊಳ್ಳುವಂಥ ಅರ್ಹತೆಯನ್ನು ನಾನು ಪಡೆದಿಲ್ಲ. ಆದರೆ ಇವತ್ತು ಇದೊಂದು ಒತ್ತಾಯಪೂರ್ವಕವಾಗಿ ಮೈಯೆಲ್ಲ ಬೆವರು ಹಾಗೆ ಮಾಡಿದ್ದೀರಿ ನೀವು. ಸರ್, ನಮಗೆ ಹೀಗೆಲ್ಲ ಮಾತಾಡಿ ಅಭ್ಯಾಸ ಇಲ್ಲ, ನಾವು ಕೆಲಸ ಮಾಡುವ ಜಾತಿಯವರು. ಅದು ನಮಗೆ ಬಾಗಿಲು ತಯಾರಿ ಕಲಿಸಿಕೊಟ್ಟರು. ಬಾಗಿಲು ತಯಾರಿ ಕಲಿಸಿಕೊಟ್ಟಿದ್ದರಿಂದ ನಾವು ಈ ಮಟ್ಟಕ್ಕೆ ಬಂದಿದ್ದೇವೆ. ಹಾಗೇನು ಅಂತೂ ಈ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಕ್ಕೆ, ಲೋಕಾರ್ಪಣೆ ಮಾಡಿದ್ದಕ್ಕೆ ನಮ್ಮ ಕೃತಜ್ಞತೆಗಳು. ಹಾಗೆ ಇನ್ನೊಂದು ವಿನಂತಿಯನ್ನು ನಾನು ಹೇಳಿ ನೆನಪಿಸುತ್ತೇನೆ. ಅದೇ ರೀತಿಯಲ್ಲಿ ನಮ್ಮ ನ್ಯಾಯಮೂರ್ತಿಗಳು ಇವರ ಪರವಾಗಿ ನಾನೊಂದು ಮಾತಾಡಲೇಬೇಕು, ಒಂದು 2 ಮಾತು ಹೇಳಬೇಕು. ಯಾಕೆಂದರೆ ಕರ್ನಾಟಕ ಸರ್ಕಾರ ಬಹುದೊಡ್ಡ ಒಂದು ಕಾಣಿಕೆ ಅಂದರೆ ಲೋಕಾಯುಕ್ತರಾಗಿ ದಕ್ಷಿಣ ಕನ್ನಡವನ್ನು ನೇಮಕ ಮಾಡಿತ್ತು. ಚಪ್ಪಾಳೆ ತಟ್ಟುವ ಅಗತ್ಯ ಇಲ್ಲ, ಇದು ನನ್ನ ಅನಿಸಿಕೆ. ಏಕೆಂದರೆ ದಕ್ಷಿಣ ಕನ್ನಡದವರಿಗೆ ಲಂಚ ಕೊಟ್ಟುಕೊಳ್ಳುವ ಅಭ್ಯಾಸ ಇಲ್ಲ. ಆದ್ದರಿಂದ ನಾವು ಆಲೋಚನೆ ಮಾಡಿದ ಈ ಎಲ್ಲ ಸರ್ಕಾರದಲ್ಲಿ ಗೊಂದಲ ಇರುವಾಗ ಇದಕ್ಕೆ ಮೀರಿದಂಥ ಒಬ್ಬ ವ್ಯಕ್ತಿ ಬೇಕು. ಅದಕ್ಕಾಗಿ ಪ್ರಾಯಶಃ ನಿಮ್ಮನ್ನು ಆಯ್ಕೆ ಮಾಡಿದ್ದಾನೆ ಅಂತ ನಾನು ಭಾವಿಸ್ತೇನೆ. ನೀವು ಜಡ್ಜರು ತಪ್ಪಿದರೆ ಅದನ್ನು ಕ್ರಾಸ್ ಮಾಡ್ಬೋದು, ಸುಳ್ಳು ಅಂತ ಹೇಳೋದು. ಹಾಗೆ ಮಾಡಲಿಕ್ಕಿಲ್ಲ ನಮ್ಗೆ ಗೊತ್ತುಂಟು, ಏಕೆಂದರೆ ನೀವು ನಮ್ಮ ಊಟವರು. ನೀವು ಕುಂದಾಪುರ ಅಂತ ಹೇಳಿದರೂ ಕೂಡ ನಮ್ಮ ಊಟ ಸಂಪರ್ಕ ಬಹಳಷ್ಟು ಉಂಟು ಸುರೇಂದ್ರಯ್ಯರಿಗೆ. ಆಗಿರುವಾಗ ಲೋಕಾಯುಕ್ತರು ಕುಂದಾಪುರಕ್ಕೆ ಸಂಬಂಧಪಟ್ಟವರಾದರೂ ಕೂಡ ದಕ್ಷಿಣಕ್ಕೆ ಸಂಬಂಧಪಟ್ಟವರು. ನಾವೆಲ್ಲರೂ ಕೂಡ ದಕ್ಷಿಣ ಕನ್ನಡದಿಂದ ಅಲ್ಲಿಗೆ ಹೋಗಿ ವಲಸಿದ್ದವರು. ಇನ್ನೊಂದು ಹೆಚ್ಚು ಮಾತಾಡಿದ್ರೆ ಈಗ ಚಿಟ್ಟು ಬರ್ತದೆ, ನೀವು ಮಾತಾಡಿದ್ದು ಸಾಕು ಅಂತ. ಆ ಊರಿನಿಂದ ಈ ಊರಿಗೆ ಬಂದು ನಮಗೊಂದು ಗೌರವ ಕೊಟ್ಟು ಶಾಲೆ ಹಾಕಿದ್ದೀರಲ್ಲ, ಇದು ನನಗೆ ಸಂದ ಗೌರವ ಅಂತ ಹೇಳಿಕೆಂದ್ರು. ನಮ್ಮ ಪುಸ್ತಕದ ಒಳಗಿದ್ದ 1435 ಭೂತಗಳಿಗೆ ಸೇರಿದಂಥ ಗೌರವ ಅಂತ ನಾನು ಭಾವಿಸ್ತೇನೆ. ಇದನ್ನು ಮಾಡುವಾಗ ನನಗೆ ಬಹಳಷ್ಟು ತೊಂದರೆಗಳು ಬಂದಿತ್ತು. ನೀನು ಬ್ರಾಹ್ಮಣ, ನೀನು ಯಾಕೆ ಮಾಡಬೇಕು ಅಂತ ನಾನು ಹೇಳಿದೆ. ನಾನು ಬ್ರಾಹ್ಮಣ ಅಂದರೆ ಜಾರನನ್ನು ಮನೆಯಲ್ಲಿ ಇಟ್ಟು ಆರತಿ ಮಾಡೋದಿಲ್ಲ. ಆ ಕಲಾವಂತಿಕೆಯನ್ನು ನಾನು ನೋಡ್ತಿದ್ದೇನೆ. ಇನ್ನು ಕೆಲವೇ ವರ್ಷಗಳಲ್ಲಿ ಇದೆಲ್ಲವೂ ಮಾಯವಾಗ್ತಾ ಇದೆ. ಈ ಕಲಾವಿದರಿಗೆ ಇವತ್ತು ಯಾವುದೂ ಬೇಡ, ಅವರಿಗೆ ಖಾಲಿ ಹಣ ಮಾತ್ರ ಬೇಕು. ಇದನ್ನು ಮಾಡಬಾರ್ದು ಅಂತ ಹೇಳೋದಾದರೆ ಅದಕ್ಕೆ ಕಲೆಕ್ಟರ್ ಆರ್ಡರ್ ತಂದರೆ ದಕ್ಷಿಣ ಕನ್ನಡದಲ್ಲಿ ಈ ಭೂತಗಳಾಗೋದನ್ನು ಮಾಡಬಾರ್ದು ಅಂತ. ಈಗ ಅದು ಕಲೆಕ್ಟರ್ ಆರ್ಡರ್. ಸರ್, ನನ್ನ ಅಲ್ಪಜ್ಞಾನವನ್ನು ನಿಮ್ಮ ಮುಂದೆ ಹೇಳ್ತೇನೆ. ನಾನು ಓಪನ್ ಆಗಿ ಹೇಳಿದ್ದೇನೆ, ಕಲೆಕ್ಟರ್ ಆರ್ಡರ್ ಇಸ್ ಅಡ್ಮಿನಿಸ್ಟ್ರೇಟಿವ್ ಆರ್ಡರ್. ನೀವು ಅದನ್ನು ಕೋರ್ಟಲ್ಲಿ ಚಾಲೆಂಜ್ ಮಾಡ್ಬೋದು. ಅದನ್ನು ಮಾಡದೆ ಅವರ ಮಾಡಲಿಲ್ಲ ಇವರ ಮಾಡಲಿಲ್ಲ ಅಂತ ಹೇಳೋದ್ರಲ್ಲಿ ಏನು ಅರ್ಥ ಉಂಟು? ಇವತ್ತು ಭೂತಗಳನ್ನು ಮಾಡೋದಾದರೆ ನಾಳೆ ಯಕ್ಷಗಾನದಲ್ಲಿ ಶ್ರೀವೇಶವನ್ನು ಗಣಸರು ಮಾಡಬಾರ್ದು, ರಾಮದೇವರೇಶವನ್ನು ಮಾಡಬಾರ್ದು. ಇದೇ ರೀತಿಯಲ್ಲಿ ಮುಂದುವರಿತಾ ಹೋದರೆ ಈ ಕಲೆಕ್ಟರ್ಗೆ ಇದೇ ಕೆಲಸ ಆದರೆ ನಮ್ಮ ಸಾಹಿತ್ಯ ಮತ್ತು ಸಂಸ್ಕೃತಿ ಅಧೋಗತಿಯಲ್ಲಿ ಹೋಗ್ತಾರೆ. ಈ ಕಾಳಜಿ ನಮ್ಮ ಊರಿನವರಿಗೆ ಖಂಡಿತ ಇಲ್ಲ. ಅವರು ಮಾತಾಡ್ತಾರೆ, ಕೆಲಸ ಮಾಡೋದಿಲ್ಲ. ಮುಂಬೈಯವರು ಕೆಲಸ ಮಾಡ್ತಾರೆ, ಮಾತಾಡೋದಿಲ್ಲ. ಸಂಸ್ಕೃತಿ ಪ್ರೀತಿಯ ಸಂತೃಪ್ತ ಸಂತನಿಗೆ
ಮತ್ತೊಮ್ಮೆ ನಾವೆಲ್ಲ ಜೋರಾಗಿ ಕರತಾಡನ ಮಾಡಿ ನಮ್ಮೋಣ. HBL ತಾವು ನಿಜ ಆ ಊರಿನಿಂದ ಈ ಊರಿಗೆ ಬಂದಿದ್ದೀರಿ, ನಮ್ಮ ಗೌರವ ಆತಿಥ್ಯಗಳನ್ನು ಸ್ವೀಕರಿಸಿದ್ದೀರಿ. ನಮ್ಮ ಮೇರುಕೃತಿ ಅಣಿಹರದನ ಸಿರಿ ಸಿಂಗಾರ ಎನ್ನುವ ಪುಸ್ತಕವನ್ನು ಬಿಡುಗಡೆ ಮಾಡುವಂತಹ ಸೌಭಾಗ್ಯವನ್ನು ದಕ್ಷಿಣ ಕನ್ನಡಿಗರ ಸಂಘಕ್ಕೆ ನೀಡಿದ್ದೀರಿ. ಮತ್ತೊಮ್ಮೆ ನಮಗೆ ನಮ್ಮ ವಂದನೆಗಳು. ಇಂದು ನಮ್ಮೊಂದಿಗಿದ್ದಾರೆ ಬಸವನಗುಡಿ ಕ್ಷೇತ್ರ